ರಾಜೇಂದ್ರ ಕುಮಾರ್ನ ಗೆಲುವು ಅಲ್ಲ, ಸಹಕಾರಿ ಕ್ಷೇತ್ರದ ಗೆಲುವು ಇದೆ. ರಾಜೇಂದ್ರ ಕುಮಾರ್ ಒಬ್ಬನಿಂದ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹಕಾರಿಗಳ ಗೆಲುವು, ನಂದು ಒಬ್ಬನದ್ದಲ್ಲ ಇದು. ಅಂದರೆ ಇದು ಅಭಿವೃದ್ಧಿ ಆಗಬೇಕು, ನಾವು ಇನ್ನಷ್ಟು ಬೆಳೆಯಬೇಕು, ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಬರಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಇವತ್ತು ಚುನಾವಣೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಜನರಿಗೆ. 25 ವರ್ಷ ಮುಗಿಸಿ 26ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಸಹಕಾರಿ ಕ್ಷೇತ್ರ ಅನ್ನುವಂಥದ್ದು ಈ ಒಂದು ತಂತ್ರಜ್ಞಾನ ಯಾವುದೇ ಇರ್ಬೋದು, ಅದು ಬದಲಾವಣೆ ಆಗ್ತಾ ಇರ್ತದೆ. ನಾವು ಬದಲಾವಣೆಗೆ ಸರಿಯಾಗಿ ನಮ್ಮ ಬದಲಾವಣೆಯನ್ನು ಮಾಡಿಕೊಂಡಾಗ, ನಮ್ಮ ಕ್ಷೇತ್ರವನ್ನು ಬದಲಾವಣೆ ಮಾಡಿಕೊಂಡಾಗ ಅದು ಇನ್ನಷ್ಟು ಸೇವೆಗೆ ಹೆಚ್ಚು ಸೇವೆಗೆ ಕೊಡಲಿಕ್ಕಾಗ್ತದೆ. ಹಾಗಾಗಿ ಈ ಕ್ಷೇತ್ರ ನಾನು ಹೇಳಿದಾಗ ನಮ್ಮ ಕ್ಷೇತ್ರವನ್ನು ಯಾವ ರೀತಿಯಲ್ಲಿ ಬೆಳವಣಿಗೆ ಮಾಡಬಹುದು. ನಮ್ಮ ಜಿಲ್ಲೆ ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಜಿಲ್ಲೆ. ಮೊದಲಿಗೆ ನೇರವಾಗಿ ಸಾಲ ಕೊಟ್ಟಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ನಮ್ಮ ಜಿಲ್ಲೆ, ನಬಾರ್ಡಿಂದ ನೇರವಾಗಿ. ಹಾಗೆ ಕಾರ್ಡ್ ಕೊಟ್ಟಂಥ ಮೊದಲು ರೈತರಿಗೆ ಜಿಲ್ಲೆ ಇದ್ದರೆ ನಮ್ಮ ಜಿಲ್ಲೆ. ಹಾಗಾಗಿ ನಾನು ನಮ್ಮ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರ ಇರ್ಬೋದು, ಇತರ ಸಹಕಾರಿಗಳನ್ನು ಸೇರಿಸಿಕೊಂಡು ನಾನು ಒಂದು ಕಾಮನ್ ಸಾಫ್ಟ್ವೇರ್ ಮಾಡಿ ಅದನ್ನು ಅಳವಡಿಸಿ ಎಲ್ಲರೂ ಇನ್ನು ಮುಂದೆ ದೇಶದ ಯಾವುದೇ ಮೂಲೆಯಲ್ಲಿ ತಮ್ಮ ಕಾರ್ಡನ್ನು ಬಳಸುವಂಥ ಅವಕಾಶವನ್ನು ಮಾಡಿಕೊಡ್ಬೇಕಂದ್ರೆ ಇದು ದೇಶದಲ್ಲಿ ಯಾರೂ ಮಾಡಿದ್ದಿಲ್ಲ, ಅಂಥದ್ದನ್ನು ನಾವು ಮಾಡಿ ತೋರಿಸ್ತೇವೆ. ಇದು ಮಾತ್ರ ಅಲ್ಲ, ಈಗ ಸಾಲ ಮನ್ನಾದ ಸಾಫ್ಟ್ವೇರ್ನಲ್ಲಿ ಭಾಳ ತಪ್ಪುಗಳಿವೆ. 3 ತಿಂಗಳಿಂದ ಅದೇ ಕೆಲಸ ಆಗ್ತಾಯಿದೆ. ಅದನ್ನು ನಾವು ಬದಲಾವಣೆಗೆ ಪ್ರಯತ್ನ ಮಾಡ್ತೇವೆ, ಸಚಿವರಲ್ಲಿ ಹೇಳ್ತಾ ಇದ್ದೇವೆ. ಬೇರೆ ಏನು ಹೊಸತನ ಬರ್ತದೆ. ಹೊಸತನ ಅನ್ನುವಂಥದ್ದು ನಿಂತ ನೀರಲ್ಲ. ಈ ಕ್ಷೇತ್ರ ಅನ್ನುವಂಥದ್ದು ಬದಲಾವಣೆಯನ್ನು ಕಾಣುವಂಥ ಕ್ಷೇತ್ರ. ಬರಾಟೆ ಹಣದಿ ಪಡೆಯುವುದು, ಸಾಲ ಕೊಡೋದು ದೊಡ್ಡ ವಿಷಯವೇ ಅಲ್ಲ. ಕೊಟ್ಟಂಥ ಸಾಲಗಾರನ ವ್ಯವಹಾರಗಳು ಸರಿಯಾಗಿ ನಡಿಬೇಕನ್ನುವಂಥದ್ದು ನಮ್ಮ ಪ್ರಯತ್ನ. ನಾವು ದೊಡ್ಡ ದೊಡ್ಡ ನೀರವ್ ಮೋದಿ ಅಂಥವರಿಗೆ ಸಾಲ ಕೊಡುವುದಿಲ್ಲ. ಸಣ್ಣ ಒಂದು ಗ್ರಾಮೀಣ ಮಟ್ಟದಲ್ಲಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ, ವಿದ್ಯಾಕ್ಷೇತ್ರಕ್ಕೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇನ್ನಷ್ಟು ಈ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯ ರೈತರಿಗೆ, ಕೈಗಾರಿಕೆಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು 20 ವರ್ಷಗಳ ಹಿಂದೆ ಈ ಮಹಿಳೆಯರು ಹೇಗಿದ್ದರು, ಇವತ್ತು ಹೇಗಿದ್ದರು ಅಂತಂದನ್ನು ನಿಮ್ಮ ಅವಲೋಕನೆಗೆ, ಚಿಂತನೆಗೆ ಬಿಟ್ಟಿದ್ದೇನೆ ಹೇಗಿದ್ದರು ಅನ್ನುವಂಥದ್ದು. ಒಂದು ಹರಕು ಮುರುಕು ಸೀರೆ ಉಟ್ಕೊಂಡು ಎಲ್ಲಿಯಾದರೂ ಕೆಲಸಕ್ಕೆ ಹೋಗ್ತೀವಿ. ಕೆಲಸಕ್ಕೆ ಇವತ್ತು ಹೋಗ್ತಾರೆ, ಕೆಲಸಕ್ಕೆ ಹೋಗಲೇಬೇಕು ಅವರು. ಆದರೆ ಇವತ್ತು ಶುದ್ಧವಾಗಿ ಒಂದು ಮನೆಯನ್ನು ಸ್ವಂತ ಕಟ್ಟಿಕೊಂಡು ಸ್ವಚ್ಛತೆಯನ್ನು ಕಂಡು ಮಾದರಿಯಾಗಿ ಎಲ್ಲರಿಗೆ ತಮ್ಮ ಡ್ರೆಸ್ಸನ್ನು ಅಳವಡಿಸಿಕೊಂಡು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ 20 ವರ್ಷದ. ಇನ್ನು ಮುಂದೆ ನಾನು ಹೇಳೋದು, ಅವ್ರಿಗೆ ಕೈಗಾರಿಕೆಗೆ ಬರಬೇಕು. ಅವ್ರು ಒಟ್ಟು ಸೇರಿ ಒಂದು ಕೈಗಾರಿಕೆಯನ್ನು ಸ್ಥಾಪಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಸಹೋದ್ಯೋಗ ಅವರಿಗೆ 10 ಲಕ್ಷದವರೆಗೆ 5 ಲಕ್ಷದವರೆಗೆ 0% ಬಡ್ಡಿಯಲ್ಲಿ ಸಾಲ ಕೊಡ್ತೇನೆ. 10 ಲಕ್ಷದವರೆಗೆ 4%ನಲ್ಲಿ ನಾನು ಸಾಲ ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಹೇಳಿದ್ದನ್ನು ಮಾಡಿ ತೋರಿಸ್ತೇನೆ, ಹಿಂದೆ ಕೂಡ ಮಾಡಿದ್ದೇನೆ. ಹಾಗಾಗಿ ಈ ಕ್ಷೇತ್ರವನ್ನು, ಮಹಿಳೆಯರನ್ನು ಸ್ವಾವಲಂಬನೆ ಸುಮ್ಮನೆ ನಾವು ಅತ್ತೆಯರೇ, ತಾಯಿಯರೇ, ಮಾವಂದಿರೇ ಅಂತ ಹೇಳುವುದಿಲ್ಲ. ನಾನು ಯಾವತ್ತು ಎಲ್ಲರೂ ನನ್ನ ಅಕ್ಕ ತಂಗಿಯರು ಅನ್ನುವಂಥದ್ದನ್ನು ಹೇಳಿದ್ದೇನೆ ಹೊರತು ಸಭೆಯಲ್ಲಿ ನಿಂತು ನಾನು ಹೇಳೋದಿಲ್ಲ. ನನ್ನ ಕುಟುಂಬದ ಜನ ಬಂಧುಗಳು ಅಂತ ಹೇಳ್ತೇನೆ. ಯಾಕೆ ಹೇಳಿದರೆ, ಅವರನ್ನು ಕಂಡಾಗ ನಾವೆಲ್ಲ ಸೇರಿದಾಗ ಸಮಾಜದಲ್ಲಿ ಅವನು ದೊಡ್ಡವರು, ಇವರು ಹಿರಿಯರು, ಇವರು ಆ ಜಾತಿಯವರು, ಈ ಜಾತಿಯವರು ಅನ್ನುವಂಥ ಭಾವನೆಯನ್ನು ಬಿಡುವಂಥ ಕೆಲಸವನ್ನು ಮಾಡಿದ್ದಿದ್ದರೆ ಅದು ನವೋದಯ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ, ಹೆಮ್ಮೆ ಆಗಿದೆ ಹೇಳ್ತಾ ಇದ್ದೆ. ಅಂಥ ಕೆಲಸವನ್ನು ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅವರಿಗೆ ಕೆಲಸ ಸಿಕ್ಕುವಂಥ ಕೆಲಸವನ್ನು ಮಾಡಬೇಕು. ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಮುಂದೆ ಬರಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ಜಾತಿ ತೊಲಗಿಸಿ, ಭೇದ ಭಾವ ತೊಲಗಿಸಿ ಧಾರ್ಮಿಕ ಕ್ಷೇತ್ರದಲ್ಲಿ ಅವರನ್ನು ಮುಂದೆ ತರುವಂಥ ಕೆಲಸವನ್ನು ನಾನು ಮಾಡ್ತೇನೆ.